ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಬಗ್ಗೆ ಅವಹೇಳನ ಮಾಡಿದ ವ್ಯಕ್ತಿಯೊಬ್ಬರು ಕ್ಷೇತ್ರಕ್ಕೆ ಬಂದು ತಪ್ಪೊಪ್ಪಿಕೊಂಡಿದ್ದಾರೆ. ಆಲ್ಬರ್ಟ್ ಫರ್ನಾಂಡಿಸ್ ಎಂಬ ವ್ಯಕ್ತಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಬಗ್ಗೆ ಅಶ್ಲೀಲ ಪದ ಬಳಸಿ ವ್ಯಕ್ತಿಯೊಬ್ಬರಿಗೆ ವಾಯ್ಸ್ ಸಂದೇಶ ಕಳುಹಿಸಿದ್ರು. ಈ ಬಗ್ಗೆ ಬಜ್ಪೆ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಇದೀಗ ಆ ವ್ಯಕ್ತಿ ತಾನು ಮಾಡಿದ ತಪ್ಪಿನ ಅರಿವಾಗಿ ಕ್ಷೇತ್ರಕ್ಕೆ ಬಂದು ತಪ್ಪೊಪ್ಪಿಕೊಂಡಿದ್ದಾರೆ. ತಾನು ಮಾಡಿದ್ದು ತಪ್ಪೆಂದು ಕಣ್ಣೀರಿಟ್ಟು ಕ್ಷಮೆಯಾಚಿಸಿ ಜೈಲಿಗೆ ಹಾಕಬೇಡಿ ಎಂದು ಬೇಡಿಕೊಂಡಿದ್ದಾರೆ. ಬಳಿಕ ಬಜ್ಪೆ ಠಾಣೆಯಲ್ಲಿ ಪ್ರಕರಣವನ್ನು ರಾಜಿಯಲ್ಲಿ ಇತ್ಯರ್ಥಪಡಿಸಲಾಯಿತು. ಆಲ್ಬರ್ಟ್ ಫರ್ನಾಂಡಿಸ್ ಮೂಲತಃ ಬಜ್ಪೆ ನಿವಾಸಿಯಾಗಿದ್ದು ಮುಂಬೈಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನೀರಿನ ಮನಸ್ಸು ಕೆಲವು ದಿನ ದುಂಬು ನೀರಿನ ಮನಸ್ಸಿಗೆ ಬೇಜಾರು ಮಾಡ್ತಿದ್ದೆ. ಇರಟಾದ್ರೂ ಇಲ್ಲಿ ಮಸ್ತು ಪಗಾರ ಆಗ್ತಿದ್ದು ಅಲ್ಲಿ ಏನು ಪರ್ತಿನ ಕೊಡ್ತಿದ್ದೆ. ನಿಂತಿನ ಪಾತ್ರೆ ತಗೊಂಡು ಗೊತ್ತಿದ್ದೀನಿ ಎನ್ನ ನೆಟ್ಟಿಗೆ ನಾನು ಪಾತ್ರೆ ಇದ್ದೆ. ಎನ್ನ ಪಾತ್ರೆಗಿಂತ ನಿಮ್ಮ ಕ್ಷಮೆ ಕೊಡಲಿ. ಎನ್ನ ಜೀವಮಾನ ಎದುರುಗ ನಿಂತ ಪಾತ್ರೆ ಏನಾದರೂ ಈ ಪಾತ್ರೆ ಉಂಟು ಹಿಂದೂ ಸಮಾಜವು ಹಿಂದೂ ಬಾಂಧವರಿಗೆ ಏನಾದರೂ ಮಸ್ತು ಬೇರೆ ಆಗ್ತದೆ. ಅದನ್ನು ಪ್ರಗತಿ ಆ ನೀರಿನ ಈ ಸನ್ನಿಧಿಗೆ ದೂರ ಬೈದೇನೆ. ಎಂಟು ನೀರಿನ ಕ್ಷಮೆ ಕೊಡು, ಎಂಟು ಕ್ಷಮೆ ಕೊಡಲಿ, ಎಂಟು ಕ್ಷಮೆ ಕೊಡಲಿ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.